ಶಿಕ್ಷಣ ಸಂಘಟನೆ ಮತ್ತು ಅಭಿವೃದ್ಧಿಯನ್ನ ಧ್ಯೇಯವನ್ನಾಗಿಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ನ 41ನೇ ವರ್ಷದ ಸಾಧನಾ ಸಂಭ್ರಮ ಕಾರ್ಯಕ್ರಮ ನಗರದ ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ಅದ್ಧೂರಿಯಿಂದ ನಡೆಯಿತು. ಕಳೆದ 40 ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಸಂಘಟನೆ, ಅಭಿವೃದ್ಧಿ ಚಟುವಟಿಕೆಗಳ ಮೂಲಕ ಸಮಾಜಮುಖಿ ಜನಪರ ಸಂಘಟನೆಯಾಗಿ ಬೆಳೆಯುತ್ತಿರುವ ಸಂಸ್ಥೆಗೆ ಜಿಲ್ಲಾಡಳಿತ 4 ದಶಕಗಳ ಸಮಾಜ ಸೇವೆಯನ್ನ ಗುರುತಿಸಿ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈಗಾಗಲೇ ನೀಡಿ ಗೌರವಿಸಿದೆ. ಇದೀಗ 41ನೇ ವರ್ಷದ ಸಾಧನೆಯ ಸಂಭ್ರಮವನ್ನ ಆಚರಿಸಲಾಯಿತು. ನಗರದ ಚಿಲಿಂಬಿ ಹಿಲ್ಸ್ ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಸೋಸಿಯೇಷನ್ನ ಆವರಣದಿಂದ ಸಮಾರಂಭದ ವೇದಿಕೆಗೆ ಚೆಂಡೆಯ ಮೂಲಕ ಗಣ್ಯರನ್ನ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಶಿಕ್ಷಣ ಮತ್ತು ಆರೋಗ್ಯ ನಿಧಿಯನ್ನ ಫಲಾನುಭವಿಗಳಿಗೆ ಸಮರ್ಪಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಶಾಸಕರು, ಕಳೆದ 40 ವರ್ಷ ಅಸೋಸಿಯೇಷನ್ ಹಲವು ಸಾಧನೆಗಳನ್ನ ಮಾಡಿದೆ, ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಎಂದು ಶುಭ ಹಾರೈಸಿದ್ರು. ಕಳೆದ 41 ವರ್ಷ ಸಂಸ್ಥೆ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಅವತ್ತಿನಿಂದ ಇವತ್ತಿನ ತನಕ ಈ ಮಾಡಿದ ಸಾಧನೆಗೆ ಆಮಂತ್ರಣ ಪತ್ರಿಕೆಯಲ್ಲಿ ತೋರಿಸಿದಂಥ ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ಜನರು ಗಮನಿಸ್ತಾ ಇದ್ದಾರೆ. 41 ವರ್ಷದಲ್ಲಿ ಈ ಸಂಸ್ಥೆ ಬೆಳಗಿಸಲಿಕ್ಕೆ ಅದೆಷ್ಟೋ ಜನರು ಕಾರಣೀಭೂತರಾಗಿದ್ದಾರೆ, ಅದೆಷ್ಟೋ ಜನರು ಹಗಲು ಇರುಳು ದುಡಿದಿದ್ದಾರೆ. ಹಾಗಾಗಿ ಸಂಸ್ಥೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳಗಿದೆ, ಒಳ್ಳೆಯ ರೀತಿಯಲ್ಲಿ ಸಮಾಜದ ಸೇವೆಯನ್ನು ಮಾಡ್ತಾ ಇದೆ, ಆದರ್ಶವಾದ ಪಯಣವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮವನ್ನ ಸ್ಥಳೀಯ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಮಂಗಳೂರು ನಗರದ ಮಾದರಿ ಸಂಘಟನೆ. ಈ ಸಂಘಟನೆ ಈ ಭಾಗದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವಲ್ಲಿ ಸದಾ ಶ್ರಮಿಸುತ್ತಿದೆ ಮತ್ತು ಈ ಭಾಗದ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಒಂದು ಸಂಘಟನೆ ಪ್ರಬಲವಾಗಿ ಬೆಳೆಯಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಅವರಿಗೆ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ. ನಾನು ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಅವರ ಸಹಕಾರ ಮತ್ತು ಅವರ ಮಾರ್ಗದರ್ಶನದ ಮೂಲಕ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಿಂದೆ ನಾನು ಮತ್ತು ರಜನೀಶ್ ಅವರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥ ಸಂಘಟನೆಯಾಗಿ ಬೆಳೆಯಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಇನ್ನೂ ಹೆಚ್ಚು ಸಾಮಾಜಿಕವಾಗಿ ಪರಿಣಾಮಕಾರಿಯಾದಂಥ ಕಾರ್ಯಕ್ರಮಗಳು ಬರಲಿ ಎಂದು ಹೇಳಿಕೊಂಡು ತಮ್ಮೆಲ್ಲರಿಗೂ ಇನ್ನಷ್ಟು ಮಂದಿ ಸಾಧಕರಿಗೆ, ಬಡವರಿಗೆ ಸಹಾಯಧನ ಮಾಡುವ ಮೂಲಕ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿ ಎಂದು ನಟ ಬೋಚರಾಜ್ ವಾಮಂಚೂರು ಹೇಳಿದರು. ಇಲ್ಲಿ ಸಾಧನೆ ಮಲ್ಪನಾಥ ಆ ಶಕ್ತಿನ ಭಕ್ತಿನ ನಿಖಿಲ ಪ್ರೀತಿ ಆಶೀರ್ವಾದನ ದೇವರು ಕೊಡ್ತೇರಿ. ಈತ ಪೂರ್ವದ ಕಾರ್ಯಕ್ರಮಗೂ ಏನಲ್ಲಿ ಪಡೆಯಾರು ಈ ಗಣ್ಯರನ್ನ ಎದುರು ಏನನ್ನು ಕೊಲ್ಲದು ಏನಿ ಬೆರಿಬಿಟ್ಟದು ಸನ್ಮಾನ ಮಾಡ್ತಾರೆ. ನಲ್ನಾಥ ಸಾಧಕಿಯರಿಗೆ, ನಲ್ನಾಥ ಕಷ್ಟೊಡಿತಿನಕ್ಲಿಗೆ ಸಹಾಯ ಮಲ್ಪನಂಚಿನ ಎಡ್ಡೆ ಕೆಲಸದೊಟ್ಟಿಗೆ ಸಾಧಕರಿಗೆ ಸನ್ಮಾನ ಮಲ್ತಕ್ಲ ಬೆರಿಬಿಟ್ಟದು ಸಹಕಾರ ಮಲ್ಪಲೆ ನಲ್ನಾಥ ಆದರ್ಶ ನಗರ ಸೂರ್ಯ ಚಂದ್ರ ರೀತಿಯತ್ತ ಆದರ್ಶವಾದ ವರಿಯಾಡಿ ಬಂದಿನ ಪಾತ್ರದೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ. ಈ ವೇಳೆ ಪಾಲಿಕೆಯ ಸದಸ್ಯರಾದ ಅನಿಲ್ ಕುಮಾರ್, ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿ ಶ್ರೀನಿವಾಸ್, ಮಾಜಿ ಉಪಮೇಯರ್ ರಜನೀಶ್ ಕಾಪಿಕಾಡ್, ಶ್ರೀಕೃಷ್ಣ ಶಿಪ್ಪಿಂಗ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಲೋಕೇಶ್ ಕೋಟ್ಯಾನ್, ಮಾಡಾ ಕುದ್ರಾಡಿ ಗುತ್ತು ಅಶೋಕ್, ಕನ್ನಡ ಲೇಖಕರ ವಾಚಕೀಯರ ಸಂಘದ ಕಾರ್ಯದರ್ಶಿ ಸುಖಲಕ್ಷ್ಮಿ, ಸ್ಥಾಪಕ ಅಧ್ಯಕ್ಷರಾದ ಪಿಕೆ ಭಾಸ್ಕರ್, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಉರ್ಪಾ, ಉಪಾಧ್ಯಕ್ಷ ಕಿಶೋರ್ ಕೋಟ್ಯಾನ್, ಮಹಿಳಾ ಉಪಾಧ್ಯಕ್ಷೆ ಜಯಂತಿ ಎಂ ಕೋಟ್ಯಾನ್, ಪ್ರಧಾನ ಕಾರ್ಯದರ್ಶಿ ಶೋಭಾ ಅಶೋಕ್ ಕೋಟ್ಯಾನ್, ಜೊತೆ ಕಾರ್ಯದರ್ಶಿ ಸಚಿನ್ ಪೂಜಾರಿ, ಕೋಶಾಧಿಕಾರಿ ಲಕ್ಷ್ಮಣ್, ಕ್ರೀಡಾ ಕಾರ್ಯದರ್ಶಿ ನಿತಿನ್, ಸಾಂಸ್ಕೃತಿಕ ಕಾರ್ಯದರ್ಶಿ ಅಪರ್ಣಾ ಯಶವಂತ್ ಹಾಗೂ ಪ್ರಶಾಂತ್, ಸಂಘಟನಾ ಕಾರ್ಯದರ್ಶಿ ಮಹೇಶ್ ರಾವ್ ಹಾಗೂ ವಿಶ್ವನಾಥ್, ಮನೀಶ್,
ಮಹಿಳಾ ಸಂಘಟನಾ ಕಾರ್ಯದರ್ಶಿ ರಮೀಳಾ ಕೋಟ್ಯಾನ್, ಶಿಬಾ ರಾಜೇಂದ್ರ, ಮಾಜಿ ಅಧ್ಯಕ್ಷರಾದ ರಾಜೇಂದ್ರ ಚಿಲಿಂಬಿ, ಅಶೋಕ್ ಕೋಟ್ಯಾನ್, ಮಿಥುನ್, ಗೌತಮ್, ರವಿ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಪ್ರತಿ ವರ್ಷದಂತೆ ತನ್ನ 41ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ನಡೆಸಿದ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಚಿಲಿಂಬಿ ಪರಿಸರದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನ ಮತ್ತು ಸಮಾಜದ ಅಶಕ್ತರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಹಾಯಧನವನ್ನ ಮತ್ತು ಕಾಲು ಸ್ವಾಧೀನ ಕಳೆದುಕೊಂಡ ಒಬ್ಬರಿಗೆ ವೀಲ್ ಚೇರ್ ಅನ್ನ ಸಂಘಟನೆಯ ಪರವಾಗಿ ಗಣ್ಯರು ವಿತರಿಸಿದ್ರು. ಬಳಿಕ ಅಂಗನವಾಡಿ ಪುಟಾಣಿ ಮಕ್ಕಳ ಮತ್ತು ಸ್ಥಳೀಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರ ಮನಸೂರೆಗೊಂಡಿತು. ಈ ಸುಂದರ ಕ್ಷಣಕ್ಕೆ ನೂರಾರು ಮಂದಿ ಸಾಕ್ಷಿಯಾದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.